ಇನ್ನು ಬ್ರಹ್ಮಕಲಶೋತ್ಸವದ ನಿಮಿತ್ತ ಕಟೀಲು ಕ್ಷೇತ್ರಕ್ಕೆ ಊರು ಪರ ಊರುಗಳಿಂದ ಹೊರೆಕಾಣಿಕೆ ಕೂಡ ಹರಿದು ಬರ್ತಾ ಇದೆ. ಈ ಕುರಿತು ನಮ್ಮ ಪ್ರತಿನಿಧಿ ಸುರೇಖಾ ಶೆಟ್ಟಿ ನಡೆಸಿದಂತ ಒಂದು ಚಿಟ್ಚಾಟ್ ಇದೆ, ಅದರಲ್ಲಿ ನೋಡ್ಕೊಂಡು ಬರೋಣ. ದಕ್ಷಿಣ ಕನ್ನಡ ಜಿಲ್ಲೆಯ ಪವಿತ್ರ ಪುಣ್ಯ ಸ್ಥಳ ಕಟೀಲು ಶ್ರೀ ಕ್ಷೇತ್ರ ದುರ್ಗಾ ಪರಮೇಶ್ವರಿ ಕ್ಷೇತ್ರ. ಇಲ್ಲಿ ಬ್ರಹ್ಮಕಲಶೋತ್ಸವದ ಸಂಭ್ರಮ ಸಡಗರ ಕಳೆಗಟ್ಟಿದೆ. ಲಕ್ಷಾಂತರ ಮಂದಿ ಭಕ್ತರು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಹಾಗೆಯೇ ಇಲ್ಲಿ ನಿನ್ನೆಯಿಂದಲೇ ಬ್ರಹ್ಮಕಲಶೋತ್ಸವದ ವೈದಿಕ ವಿಧಿವಿಧಾನಗಳು ಆರಂಭವಾಗಿವೆ. ಹಾಗೆಯೇ ಇಲ್ಲಿ ಒಂದು ಮಹತ್ವದ ವಿಷಯ ಎಂದರೆ ಅನ್ನ ಸಂತರ್ಪಣೆ. ಇಲ್ಲಿ ಪ್ರತಿನಿತ್ಯವೂ ಅನ್ನ ಸಂತರ್ಪಣೆ ನಡೆಯುತ್ತೆ. ಆದರೆ ಇಲ್ಲಿ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ವಿಶೇಷವಾಗಿ ಅನ್ನ ಸಂತರ್ಪಣೆ ನಡೆಯುತ್ತೆ. ಹಾಗಾಗಿ ಲಕ್ಷಾಂತರ ಮಂದಿ ಸೇರುವ ನಿರೀಕ್ಷೆಯಲ್ಲಿ ಎಲ್ಲ ಒಂದೊಂದು ಪ್ರದೇಶಗಳಿಂದ ಇಲ್ಲಿಗೆ ಹೊರೆಕಾಣಿಕೆ ಆಗಮಿಸುತ್ತೆ. ಹಾಗೆಯೇ ಊರು ಪರ ಊರಿಂದಲೂ ಕೂಡ ಈ ಅಮ್ಮನಿಗೆ ಭಕ್ತಾದಿಗಳಿದ್ದಾರೆ. ಹಾಗೆಯೇ ಇಂದು ಇಲ್ಲಿ ನಿನ್ನೆಯಿಂದಲೇ ಹೊರೆಕಾಣಿಕೆ ಆರಂಭವಾಗಿದೆ. ಇನ್ನು ಬೆಂಗಳೂರಿನಿಂದ ಎಲ್ಲ ಭಕ್ತರು ಸೇರಿ ಇವತ್ತು ಇಲ್ಲಿಗೆ ಹೊರೆಕಾಣಿಕೆಯನ್ನು ಸಮರ್ಪಿಸಿದ್ದಾರೆ. ಹಾಗೆಯೇ ಬೆಂಗಳೂರಿನ ಹೊರೆಕಾಣಿಕೆಯನ್ನು ಹೊರಡಿದೆ. ಅದರ ಒಂದು ಸಮಿತಿಯ ಒಂದು ಮುತಾಳಿಕೆಯನ್ನು ವಹಿಸಿರುವಂತಹ ರಂಗಸ್ವಾಮಿ ಅವರು ಇಲ್ಲಿದ್ದಾರೆ. ಅವರ ಜೊತೆ ಹೊರೆಕಾಣಿಕೆ ಬಗ್ಗೆ ಮಾತಾಡಿಸೋಣ. ಓಕೆ, ರಂಗಸ್ವಾಮಿ ಅವರೇ, ನೀವು ಬೆಂಗಳೂರಿನಿಂದ ಇಲ್ಲಿಗೆ ಬಂದಿದ್ದೀರಾ? ಅಂದ್ರೆ ನೀವು ಕಟೀಲು ಕ್ಷೇತ್ರಕ್ಕೆ ಯಾವ ಕೂಡ ಬರ್ತಾ ಇರ್ತೀರಾ? ಹೇಗೆ? ಪ್ರತಿ ಅಮಾವಾಸ್ಯೆಗೂ ಬರ್ತಾ ಇರ್ತೀವಿ. ಪ್ರತಿ ಅಮಾವಾಸ್ಯೆಗೂ ತರಕಾರಿ ತೊಗೊಂಬಂದು ಕೊಡ್ತೀವಿ. ನಮ್ಮದು ಕೆಂಪೇಗೌಡ ವರ್ತಕರ ಸಂಘ ಇದೆ, ಅಲ್ಲಿಂದ ಪ್ರತಿ ಅಮಾವಾಸ್ಯೆಗೆ ತೊಗೊಂಬಂದು ಕೊಡ್ತೀವಿ. ಅದೇ ಥರನೇ ಈ ಸತಿನೂ ತೊಗೊಂಬಂದಿರೋದು. ಓಕೆ, ಒಟ್ಟು ಎಷ್ಟು ಜನ ಸೇರಿ ಈ ಒಂದು ಹೊರಕಾಣಿಕೆಯನ್ನು ಅಲ್ಲಿಂದ ತರ್ತಾ ಇದ್ದೀರಂತ? ಎಷ್ಟು ಜನ ಹೇಳೋಕ್ಕಾಗೋದಿಲ್ಲ ಬಿಡಿ. ಮಾರ್ಕೆಟಿಂದ ಕೊಡ್ತೀವಿ, ಕೆಂಪೇಗೌಡ ವರ್ತಕರ ಸಂಘದಿಂದ ಕೊಡ್ತೀವಿ. ನಿನ್ನೆ ಶಿಬರೂರು ಮತ್ತು ಹತ್ತೂರು, ಕೊಡತೂರು, ಗಿಡಿಗೆಡೆ, ಪಂಜ, ಮೂಡಬಿದ್ರೆ, ಕಾಸರಗೋಡು, ವಿಟ್ಲ ಇಂಥ ಕ್ಷೇತ್ರಗಳಿಂದ ನಿನ್ನೆ ಹೊರೆಕಾಣಿಕೆ ಬಂದು ವಿಜೃಂಭಣೆಯಿಂದ ಉಗ್ರಾಣದ ಮುಹೂರ್ತವಾಗಿ ನಿನ್ನೆ ವಿಜೃಂಭಿಸಿದೆ. ಅದೇ ರೀತಿಯಲ್ಲಿ ಇಂದು ಮಂಗಳೂರು, ಉಪ್ಪಳ, ಇಡ್ಯ, ಸುರತ್ಕಲ್ ಕಡೆಗಳಿಂದ ಇವತ್ತು ಬಹುದೊಡ್ಡ ಒಂದು ವಿಜೃಂಭಣೆಯ ಹೊರೆಕಾಣಿಕೆ ಬರಲಿಕ್ಕಿದೆ. ಅದೇ ರೀತಿ ನಾಳೆಯೂ ಕೂಡ ಅತಿ ದೊಡ್ಡ ವಿಜೃಂಭಣೆಯಿಂದ ಬಜಿಪೆ ಅಲ್ಲಿನ ಪಾದಯಾತ್ರೆ ಮೂಲಕ ಅಲ್ಲಿನ ಎಲ್ಲ ಆಸುಪಾಸಿನ ಸಮಸ್ತ ಭಕ್ತರಿಂದ ಬರುವಂಥ ಹೊರೆಕಾಣಿಕೆಯು ಈ 2 ದಿನಗಳ ಕಾಲ ವಿಜೃಂಭಣೆ ನೆರವೇರಲಿಕ್ಕಿದೆ. ದುರ್ಗಾ ಪರಮೇಶ್ವರಿ ಅಮ್ಮನವರ ಆ ಒಂದು ಏನು ಪವಾಡ ಇದೆ, ಅದು ಏನು ಅನ್ನೋದು ಬಹುಶಃ ನನಗೆ ಈ 32 ವರ್ಷದಲ್ಲಿ ನಾನು ನೋಡ್ತಾ ಇದ್ದೇನೆ. ಈಗ ನನಗೆ ಅದಕ್ಕಿಂತಲೂ ವಿಸ್ಮಯ ಅನ್ನುವಂಥದ್ದು ಕಾಣ್ತಾ ಇದೆ. ಯಾಕೆಂದರೆ ಇಲ್ಲೆಲ್ಲ ಕಟ್ಟಡಗಳಿತ್ತು. ಎಷ್ಟೋ ವರ್ಷಗಳಿಂದ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಕೆಲವು ಕಟ್ಟಡಗಳನ್ನು ಅಲ್ಲಿ ಜನರು ತೆರವುಗೊಳಿಸಲಿಕ್ಕೆ ವಿವಿಧ ಕಾರಣಗಳನ್ನು ನೋಡಿ ಮುಂದೂಡ್ತಾ ಇದ್ದರು. ಈ ಸಂದರ್ಭದಲ್ಲಿ ಅಂದರೆ ಬ್ರಹ್ಮಕಲಶದ ಈ ಒಂದು ಸಂದರ್ಭದಲ್ಲಿ ಎಲ್ಲವೂ ಕೂಡ ಸುಸೂತ್ರವಾಗಿ ದೇವಿಗೆ ಏನೆಲ್ಲ ಬೇಕು ಅದೆಲ್ಲ ವ್ಯವಸ್ಥೆಗಳು ಸಾಂಗವಾಗಿ ನೆರವೇರಿದೆ. ಇದನ್ನು ನೋಡುವಾಗ ನಮಗೆ ಮನೆ ತುಂಬಿ ಬರ್ತದೆ. ಆ ದೇವಿಯ ಕೃಪಾ ಕಟಾಕ್ಷ ಏನು ಅನ್ನುವಂಥದ್ದು ನಮಗೆ ವಿಸ್ಮಯ ಮೂಡಿಸ್ತಾ ಇದೆ. ಇನ್ನು 4ನೇ ಬ್ರಹ್ಮಕಲಶ ಹೆಂಗೆ ತೇರಿನ ಮಟ್ಟಡೆ ಈ 4ನೇ ಬ್ರಹ್ಮಕಲಶೋಡು ಈ 4ನೇ ಬ್ರಹ್ಮಕಲಶದ ಪ್ರತಿ ಒಂದು ಆ ಥರ ಈ ಥರ ಅಂಗಡಿ ಇರ್ತದೆ, ಎದುರುಡ್ಲ ಅಂಗಡಿ ಇರ್ತದೆ. ಅಂಡ ಈ ಸರ್ತಿ ಮಾತ್ರ ಭಕ್ತಿಯರು ಒಟ್ಟಿಗೆ ಅದು ಅಪ್ಪನ ಸೇವೆಗೋಸ್ಕರ ಅದು ಪೊರ್ಲುಡು ಈ ಸರ್ತಿ ಬ್ರಹ್ಮಕಲಶ ಒಂದುಂಡು ಅಂಚೆ ಎಂಕ್ಲೆ ಮಾತಾಡ ಖುಷಿ. ಸಾಧಾರಣ ಕುಡ್ಲಾರ್ದು ಒಂದು 10,000 ಬಟ್ಟಲು 10,000 ಲೋಟೆ ಬರ್ಪುಂಡು ಎಲ್ಲ 25ಕ್ಕೆ ಬರ್ಪುಂಡು. ಅಂಚೆ ಪೂರ ಇಡೀ ಊರು ಸೇರಿದು ಒಂದು ಬ್ರಹ್ಮಕಲಶ ಆಪಿನಿ ಎಣ್ಣಿ ಬರ್ಪುಂಡವು. ಅಂಚೆ ಇಡೀ ಊರು ಸೇರಿದ ಆಪಿನಿ ಅಂಚೆ ಎಂಕ್ಲೆ ಮಾತಾಡಲ ಖುಷಿ. ಅಪ್ಪೆ ಅವನು ಪೊರ್ಲುಡು ಸ್ವೀಕಾರ ಮಾಡ್ತದ್ದು ಮಾತ್ರ ಇಡೀ ದೇಶಗಳು ಅಪ್ಪೆ ಎಂಗ್ಲೆಗೆ ಆಶೀರ್ವಾದ ಕೊಡೋದು ಎಂಗ್ಲ ಜ್ಞಾತಿ ಕಟೀಲು ಶ್ರೀ ದುರ್ಗಾ ಪರಮೇಶ್ವರ ಬ್ರಹ್ಮಕಲಶೋತ್ಸವಕ್ಕಾಗಿ ಭಕ್ತಾದಿಗಳು ಸೇವಾ ರೂಪದಲ್ಲಿ ದಿನಂಪ್ರತಿ ಹೊರೆಕಾಣಿಕೆಗಳನ್ನು ಸಮರ್ಪಿಸುತ್ತಿದ್ದಾರೆ. ಇಂದು ಕೂಡ ಬಹಳಷ್ಟು ಹೊರೆಕಾಣಿಕೆಗಳು ಇಲ್ಲಿ ಕಟೀಲು ಒಂದು ಹೊರೆಕಾಣಿಕಾ ಉಗ್ರಾಣ ವಿಭಾಗಕ್ಕೆ ಬಂದು ಸೇರ್ತಾ ಇವೆ. ಇನ್ನು ಕೂಡ ಬ್ರಹ್ಮಕಲಶೋತ್ಸವ ನಡೆಯುವ ತನಕ ಎಲ್ಲರೂ ಕೂಡ ಒಂದು ಹೊರೆಕಾಣಿಕೆಗಳನ್ನು ಸಮರ್ಪಿಸಬಹುದು ಅನ್ನುವಂತಹದ್ದನ್ನು ಸಮಿತಿಯವರು ಹೇಳಿರುವಂಥದ್ದು. ಕ್ಯಾಮರಾಮ್ಯಾನ್ ಸಂತೋಷ್ ಜೊತೆ ಸುರೇಖಾ ಶೆಟ್ಟಿ, ನಮ್ಮ ಕುಡ್ಲ ನ್ಯೂಸ್ 24/7.